ನಮ್ಮ ದೇಶದಲ್ಲಿ ಸರ್ಕಾರಿ ನೌಕರಿ ಅಂದ್ರೆ ಸಾಕು ಎಲ್ಲರೂ ಬಾಯ್ ಬಾಯ್ ಬಿಡ್ತಾರೆ. ಅಬ್ಬಾ ಅಂತೂ ಸರ್ಕಾರಿ ನೌಕರಿ ಸಿಕ್ತು, ಲೈಫ್ ಸೆಟ್ಲ್ ಆಯಿತು, ಕೈ ತುಂಬಾ ಸಂಬಳ, ಬೇಕಾದಾಗೆ ರಜೆ ಹಾಕೊಂಡು ಆರಾಮಾಗಿ ಲೈಫ್ ಎಂಜಾಯ್ ಮಾಡೋರು ಒಂದು ಕಡೆ ಆದ್ರೆ, ಇಲ್ಲೊಬ್ಬ ಸರ್ಕಾರಿ ನೌಕರ ಕಳೆದ 3 ದಶಕಗಳಿಂದ ಒಂದೇ ಒಂದು ರಜೆಯನ್ನು ಕೂಡ ಪಡೆಯದೆ ತನ್ನ 30 ವರ್ಷಗಳ ಸರ್ಕಾರಿ ನೌಕರಿ ನಿರ್ವಹಿಸಿ ನಿವೃತ್ತಿಯನ್ನು ಪಡೆದಿದ್ದಾರೆ. ಅಷ್ಟಕ್ಕೂ ಯಾರಪ್ಪ ಈ ವ್ಯಕ್ತಿ, ಎಲ್ಲಿಯವರು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಹೀಗೆ ಮನೆಯಿಂದ ರೆಡಿಯಾಗಿ ಊಟದ ಡಬ್ಬವನ್ನ ತೆಗೆದುಕೊಂಡು ತಮ್ಮ ಮನೆಯವರಿಗೆ ಬಾಯ್ ಮಾಡಿ ತಮ್ಮ ದ್ವಿಚಕ್ರ ವಾಹನ ಏರಿ ಕೆಲಸಕ್ಕೆ ಹೋಗ್ತಿರೋ ಈ ವ್ಯಕ್ತಿಯ ಹೆಸರು ಅಶೋಕ ಬಾಬರ್. ಮೂಲತಃ ಧಾರವಾಡದವರಾದ ಇವರು ಜೂನ್ 15, 1983ರಲ್ಲಿ ಹುಬ್ಬಳ್ಳಿಯ ವಿಜಯ ಬ್ಯಾಂಕ್ನಲ್ಲಿ ಅಟೆಂಡರ್ ಆಗಿ ಸೇರಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಅಂದ್ರೆ 2018ರವರೆಗೂ ಒಂದೇ ಒಂದು ರಜೆಯನ್ನು ಪಡೆಯದೆ ತಮ್ಮ ಸರ್ಕಾರಿ ನೌಕರಿಯನ್ನ ದೇವರ ಕೆಲಸವೆಂದು ಭಾವಿಸಿ ತಮ್ಮ ಅಮೋಘ ಸಾಧನೆಯನ್ನ ಮಾಡಿದ್ದಾರೆ. ಬೆಳಗ್ಗೆ 9:45 ಗಂಟೆಗೆ ಆಫೀಸ್ನಲ್ಲಿ ಹಾಜರಿರ್ತಾರೆ. ಇನ್ನು ಸಾಯಂಕಾಲ 6:15ರವರೆಗೆ ಆಫೀಸ್ನಲ್ಲಿಯೇ ಇರ್ತಾರೆ. ಇನ್ನು ಈ ರೀತಿಯಾಗಿ ಇವರಿಗೆ ಕೆಲಸ ಮಾಡಲು ಇವರ ಬಾಳ ಸಂಗಾತಿಯಾದ ಭಾರತಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಹೀಗಾಗಿ ಭಾರತಿಯವರ ಸಹಾಯವಿಲ್ಲದೆ ಈ ರೀತಿಯಾದ ಸಾಧನೆ ಮಾಡಲು ಸಾಧ್ಯ ಇಲ್ಲ ಅಂತಾರೆ ಅಶೋಕ್. ಆಮೇಲೆ ನನಗೆ ಬ್ರ್ಯಾಂಚ್ನಲ್ಲಿ ಸಿಬ್ಬಂದಿಗಳು ಕೂಡ ಎಲ್ಲ ಭಾಳ ತುಂಬ ಸಹಕಾರ ಕೊಟ್ಟಿದ್ದಾರೆ. ಆದರೆ ಬ್ಯಾಂಕಿಂಗ್ ಮಾಡಿದ್ರೆ ಬೆಳಿಗ್ಗೆ ಕರೆಕ್ಟ್ 9:45ಕ್ಕೆ ನಾನು ಹಾಜರಿರ್ತಿದ್ದೆ. ಇಲ್ಲ ಮನೆಗೆ 9:30 ಬಿಟ್ಟರು 15 ಮಿನಿಟಲ್ಲಿ ಕವರ್ ಆಗ್ತಿದ್ದೆ ನಾನು. ಆದರೂ ಒಮ್ಮೆ ಕೇಳಿದ್ರು, ಸರ್ ಹೆಂಗೆ ನೀವು ಇಷ್ಟು ಕರೆಕ್ಟ್ ಬಂದು ಟೈಮಿಗೆ ಹಾಜರಾಗ್ತೀನಿ, 9:40 ಕರೆಕ್ಟ್ ಬರ್ತೀವಿ, ಹೆಂಗೆ ಎಲ್ಲ ನಿಂದಿರ್ತೀನಿ ಅಂತ ಕೇಳಿದ್ರು. ಇಲ್ಲ ಸರ್ ಕರೆಕ್ಟ್ ಟೈಮಿಂಗ್ ಬರ್ತೀನಿ. ಅಕಸ್ಮಾತ್ ನೀ ಗಾಡಿ ಮೇಲೆ ಬರುವಾಗ ಅದು ಅಕಸ್ಮಾತ್ ಎಲ್ಲ ಪಂಚರ್ ಏನು ಮಾಡ್ತೀವಿ ಸರ್, ಗಾಡಿ ಅಲ್ಲೇ ಇಡ್ತೇನೆ ರೀ, ಆಟೋಗೆ ಬಂದು ಹಾಜರಾಗ್ತೇನೆ ಸರ್ ಅಂತ ಹೇಳಿದ್ರಿ. ಇದೇ ರೀತಿ ಮಾಡ್ಕೊಂಡು ಬಂದಿದ್ದೀನಿಲ್ಲ ಶಿವೆ ಎಲ್ಲ. ಆಮೇಲೆ ನನ್ನ ಮನೆಯಲ್ಲಿ ಪತ್ನಿ ಮಕ್ಕಳು ಕೂಡ ಭಾಳ ತುಂಬ ಸಹಕಾರ ಕೊಡ್ತಾರೆ. ನಾವು ಹೋಗೋ ಅಕಸ್ಮಾತ್ ಅವ್ರಿಗೆ ಏನು ಆರಾಮಿಲ್ಲ ಅಂದರೂ ಕೂಡ ಅವರು ನನಗೆ ಹೇಳೋದಿಲ್ಲ. ಅಲ್ಲಿ ಅಂಗಡಿಯಿಂದ ಗುಳಿಗೆ ಪಳಿ ತರಿಸ್ಕೊಂಡು ನನ್ನ ಸೇವೆ ಮುಗಿದ ನಂತರ ನನಗೆ ಫೋನ್ ಮಾಡಿ ಕರೆಸ್ತಾರೆ. ಅವನ್ನ ಅವಾಗಲೇ ಕರ್ಕೊಂಡು ಹೋಗಿ ದವಾಖಾನೆ ತೋರಿಸಿ ಆರಾಮ್ ಮಾಡ್ತೇನೆ. ಇನ್ನು ಅಶೋಕ್ ಅವರಿಗೆ ಅವರ ತಂದೆ, ನಾನು ತೀರಿಕೊಂಡ್ರು ಕೂಡ ನನ್ನ ಮಣ್ಣಿಗೆ ರಜೆಯನ್ನ ಹಾಕಬೇಡ, ನಿನ್ನ ಕೆಲಸ ಮುಗಿಸಿ ಮಣ್ಣಿಗೆ ಬಾ ಅಂತ ಪ್ರಮಾಣವನ್ನ ಮಾಡಿಸಿಕೊಂಡಿದ್ರು. ಹೀಗಾಗಿ ತಂದೆ ತೀರಿಕೊಂಡ್ರು ಕೂಡ ರಜೆಯನ್ನ ತೆಗೆದುಕೊಳ್ಳದೆ ಕರ್ತವ್ಯ ನಿರ್ವಹಿಸಿದ್ದಾರೆ. ಇನ್ನು ತಮ್ಮ ಸೇವೆಯಲ್ಲಿ 2500ಕ್ಕೂ ಹೆಚ್ಚು ಸರ್ಕಾರಿ ರಜೆಯನ್ನ ತ್ಯಜಿಸಿದ್ದಾರೆ. ಇನ್ನು ಅಶೋಕ್ ಅವರ ಪತ್ನಿ ಭಾರತಿಯವರು ಹೇಳೋದು ಹೀಗೆ, ನಮ್ಮ ಮಕ್ಕಳನ್ನ ಸಣ್ಣವರಿದ್ದಾಗ ಅವರನ್ನ ಹಿಡಿಯಲು ಜೊತೆಗೆ ಅವರಿಗೆ ಅನಾರೋಗ್ಯ ಬಂದಾಗ ನಾನೇ ಎಲ್ಲವನ್ನ ಮಾಡುತ್ತಿದ್ದೆ. ನನಗೆ ಸ್ವಲ್ಪ ಕಷ್ಟವಾದ್ರೂ ಕೂಡ ನಮ್ಮ ಮನೆಯವರ ಸಾಧನೆಗೆ ಏನು ಅಡ್ಡಿಯಾಗಬಾರ್ದು ಎಂಬ ಉದ್ದೇಶದಿಂದ ನಾನು ಏನು ಕೂಡ ಅವರ ಮುಂದೆ ಕಷ್ಟವನ್ನ ಹೇಳಿಲ್ಲ ಅಂತಾರೆ. ನಮ್ಮ ಮನೆಯೊಳಗೆ ಯಾವುದೋ ಒಂದು ಪ್ರಾಬ್ಲಮ್ ಬಂದ್ರೂ ನಾನು ತವ್ರ ಮನೆಗೆ ಏನೂ ತಿಳಿಸ್ತಿರ್ದಿಲ್ಲ. ಇದು ನನ್ನ ಮನೆ, ನಾನು ಪಣ ತೊಟ್ಟು ಇಲ್ಲಿ ಏನು ಅನ್ನೋದು ಮಾಡ್ಬೇಕನ್ನೋದು ಒಂದು ಛಲ ತೊಟ್ಟೆ. ಅದೇ ರೀತಿ ಯಜಮಾನ್ರ ಕೆಲಸ ಮಾಡೋದು ಅಷ್ಟೊಂದು ನನಗೂ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಎಲ್ಲ ಹೇಳಿದ್ರು, ನಾ ಹಿಂಗೆ ಮಾಡ್ತೀನಿ ನೋಡು ಅಂಥೇಳಿ. ಯಾವುದೋ ಒಂದು ವ್ಯಕ್ತಿ ಕೆಲಸ ಮಾಡ್ಬೇಕಂತಂದ್ರೆ ಒಂದು ಮಹಿಳೆ ಹಿಂದೆ ಇರ್ತಾಳಂತ ಅನ್ನೋದು ಗೊತ್ತಿತ್ತು. ಆದ್ರೆ ಅದೇ ರೀತಿ ನನಗೂ ಒಂದು ತಲೆಯೊಳಗೆ ಬಂತು, ಹೆಣ್ಮಕ್ಳು ಬರೀ ಅಡಿಗೆ ಮನೆಗೆ ಸೀಮಿತ ಆಗಬಾರ್ದು. ಮಕ್ಕಳು ನೋಡ್ಕೋಬಹುದು, ಗಂಡನ ನೋಡ್ಕೋಬಹುದು, ಏನಾದರೂ ಒಂದು ಕೆಲಸ ಮಾಡ್ಬೋದು. ಆದ್ರೆ ಯಾವುದೋ ಒಂದು ಕೆಲಸದಾಗ ಭಾಗವಹಿಸಿ ಅವರ ಒಂದು ಮುಂದೆ ಬರ್ಬೇಕು ಹೆಣ್ಣು. ಇನ್ನು ತಾವು ಒಂದು ದಿನ ರಜೆಯನ್ನು ಹಾಕದೆ ಮನೆಯಲ್ಲಿ ಇರದಿದ್ರು ಕೂಡ ನಮ್ಮ ತಂದೆಯವರು ನಮಗೆ ಯಾವಾಗಲೂ ಮಾರ್ಗದರ್ಶನವನ್ನ ಮಾಡ್ತಿದ್ರು. ನಮ್ಮ ವ್ಯಾಸಂಗ ಹಾಗೂ ನಮ್ಮ ಇನ್ನಿತರ ಚಟುವಟಿಕೆಗಳತ್ತ ಗಮನ ಹರಿಸಿ ನಮ್ಮನ್ನ ವಿಚಾರಿಸಿ ನಮ್ಮ ಜೊತೆ ಸಮಾಲೋಚನೆ ಮಾಡ್ತಾ ನಮಗೆ ಒಳ್ಳೆಯ ದಾರಿಯಲ್ಲಿ ನಡೆಯುವಂತೆ ಮಾಡಿದ್ದಾರೆ ಅಂತಾಳೆ
ಇವರ ಮುದ್ದಿನ ಮಗಳು ಜಯಶ್ರೀ. ಪಪ್ಪಾಗ ಲೀವ್ ಇದ್ದಾಗ ಅಷ್ಟೇ ನಮ್ಗೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ರು. ನಮಗೂ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಆಸೆ ಇರ್ತಿತ್ತು. ಆದರೂ ನಾವು ಹೇಳೋಕೆ ಹೋಗ್ತಿದ್ದಿಲ್ಲ. ಅವ್ರಿಗೆ ರಜೆ ಇದ್ದಾಗ ಅಷ್ಟೇ ನಾವು ಹೋಗಿ ಬರ್ತಿದ್ವಿ. ಮತ್ತು ಆಮೇಲೆ ನಮ್ಮ ಸ್ಕೂಲ್ ಒಳಗೂ ನಮ್ಮ ಪೇರೆಂಟ್ಸಿಗೆ ಕರೆದು ಸನ್ಮಾನ ಮಾಡಿದ್ರು. ಅದು ಖುಷಿ ಆಗ್ತೈತೆ ನಮ್ಗೆ. ನಮ್ಮ ಪಪ್ಪಾನೂ ಇಷ್ಟೆಲ್ಲ ಅಚೀವ್ ಮಾಡ್ಯಾರ ಅಂತ ಹೇಳಿ ನನಗೂ ಏನಾದರೂ ಅವ್ರದ್ದು ದಾರಿಯೊಳಗೆ ಹೋಗ್ಬೇಕಲ್ಲ, ನಾವು ಏನಾರು ಅಚೀವ್ ಮಾಡಬೇಕಲ್ಲ ಅಂತ ತಲೆಯೊಳಗಿತ್ತು. ನನಗೂ ಈಗ ಅದು ಅಪಾರ್ಚುನಿಟಿ ಸಿಕ್ತು. ಆನ್ಲೈನ್ ಮಿಸ್ ಹುಬ್ಳಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದೆ. ಅದರಲ್ಲಿ ವಿನ್ನೂ ಆದೆ. ಮಿಸ್ ಹುಬ್ಳಿ 2020 ಆನ್ಲೈನ್ ಕಾಂಟೆಸ್ಟ್ ಒಳಗೆ. ಅದು ಖುಷಿ ಆಗ್ತೈತಿ. ನಮ್ಮ ಪಪ್ಪಾಂದು ಇಷ್ಟು ಸಾಧನೆ ಒಳಗೆ ನಾನು ಒಂಚೂರು ಏನಾದರೂ ಅಚೀವ್ ಮಾಡಿದೆಯಲ್ಲ ಅಂತ ಹೇಳಿ. ಒಟ್ಟಿನಲ್ಲಿ ಸರ್ಕಾರಿ ನೌಕರಿ ಪಡೆದುಕೊಂಡು ಸಂಬಳದ ಜೊತೆಗೆ ಗಿಂಬಳವನ್ನ ಪಡೆದುಕೊಂಡು ಸುಖ ಸುಮ್ಮನೆ ರಜೆ ಪಡೆದುಕೊಂಡು ಜೀವನವನ್ನ ಎಂಜಾಯ್ ಮಾಡೋರ ನಡುವೆ ಇಂತಹ ಜನರು ಸಿಗೋದು ತುಂಬಾ ಅಪರೂಪ. ವಿನಾಯಕ್ ರೆಡ್ಡಿ, ಕಹಳೆ ನ್ಯೂಸ್, ಹುಬ್ಬಳ್ಳಿ.